ಗಾಂಧೀಜಿಯವರ ವಿಚಾರಗಳು ಜಗತ್ತಿಗೆ ಮಾದರಿಯಾಗಿದ್ದು ಎಲ್ಲರ ಸ್ಮರಣೀಯ ಕೇಂದ್ರವಾಗಿರುವ ಹುತಾತ್ಮ ಗಾಂಧೀಜಿಯವರ ಸ್ಮರಣೆಯ ಜೊತೆಗೆ ಗಾಂಧೀಜಿ ವಿಚಾರದೆಡೆಗೆ ಎಲ್ಲರೂ ಸಾಗಬೇಕು. ಗಾಂಧಿ ಪ್ರೇರಿತ ಸಮಾಜ ಮತ್ತೊಮ್ಮೆ ಸೃಷ್ಟಿಯಾಗಬೇಕು ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಪುತ್ತೂರಿನ ಗಾಂಧಿಕಟ್ಟೆಯಲ್ಲಿ ಭಾನುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಗಾಂಧಿಕಟ್ಟೆ ಸಮಿತಿ ಹಾಗೂ ಗಾಂಧಿ ವಿಚಾರ ವೇದಿಕೆಯ ಸಹಯೋಗದಲ್ಲಿ ನಡೆದ ಹುತಾತ್ಮರ ದಿನಾಚರಣೆ ಹಾಗೂ ಗಾಂಧೀಜಿ ಪಾದಸ್ಪರ್ಶ ಮಾಡಿದ ರಾಗಿದ ಕುಮೇರು ಕಾಲೋನಿಗೆ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ದೀಪ ಪ್ರಜ್ವಲನೆ ಮಾಡಿ ಮಾತನಾಡಿದರು. ಗಾಂಧೀಜಿಯವರ ಆದರ್ಶಗಳು ಇಂದಿಗೂ ದೇಶಕ್ಕೆ ಅಗತ್ಯವಿದೆ. ಸಮಾಜಕ್ಕಾಗಿ, ದೇಶಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಬಲಿದಾನಗೊಂಡ ಗಾಂಧೀಜಿಯವರಂತಹ ಹುತಾತ್ಮರು ನಮಗೆ ದಾರಿದೀಪವಾಗಿದ್ದಾರೆ ಎಂದರು. ಆಲೋಚನೆ ಇದೆ. ಇಲ್ಲಿಂದ ಅಲ್ಲಿಗೆ ಅವರು ಗಾಂಧಿಕಟ್ಟೆಯಲ್ಲಿ ಕುಳಿತು ಒಂದು ರಾಜ್ಯದ ಕುಮಾರಿಗೆ ಒಂದು ಎಳ್ಕೊಂಡು ಹೋಗಿ ಅಲ್ಲಿ ಒಂದು ಬಾವಿಯನ್ನು ಕೂಡ ಒಂದು ಅವರು ತೆಗೆದಂತ ಒಂದು ಸಂದರ್ಭವನ್ನು ಕೂಡ ನೆನೆಸಿ ಮಹಾತ್ಮರ ಬಗ್ಗೆ ಮಾತಾಡ್ತೇವೆ. ಮಹಾತ್ಮರು ಯಾವಾಗ ಮರಣ ಹೊಂದ್ತಾರ ಆವಾಗ ಅವರು ಹುತಾತ್ಮರಾಗ್ತಾರೆ. ಸಾಮಾನ್ಯ ವ್ಯಕ್ತಿ ಆದ್ರೆ ಮರಣ ಹೊಂದಿದ್ರೆ ಬಹುಶಃ ಅವನ ಆ ಒಂದು ನೆನಪಲ್ಲಿಗೆ ಮುಗಿದೋಗ್ತದೆ. ಯಾರು ಸಮಾಜಕ್ಕಾಗಿ ಬದುಕಿ, ದೇಶಕ್ಕಾಗಿ ಬದುಕಿ, ತಮ್ಮ ಇಡೀ ಜೀವಮಾನವನ್ನು ಗಂಧ ತೇದಂತೆ, ಊದುಬತ್ತಿ ಉರಿದಂತೆ ತಮ್ಮ ಆ ಒಂದು ಆಯುಷ್ಯನ್ನು, ತಮ್ಮ ದೇಹವನ್ನು ಸಮಾಜಕ್ಕೆ ಸಮರ್ಪಿತ ಬದುಕಿನಡೆಗೆ ಕೊಂಡೋಗ್ತಾರೋ ಅವರೆಲ್ಲರೂ ಮಹಾತ್ಮರಾಗಿ ಹುತಾತ್ಮರಾಗ್ತಾರೆ. ಅಂತಹ ಹುತಾತ್ಮರನ್ನು ಸ್ಮರಣೆ ಮಾಡಿ ಮತ್ತೊಮ್ಮೆ ಆ ರಾಷ್ಟ್ರ ಸಮರ್ಪಿತ ಬದುಕಿನಡೆಗೆ ಇಡೀ ಸಮಾಜವನ್ನು ಕೊಂಡೋಗ್ಬೇಕೆನ್ನುವಂತ ಉದ್ದೇಶದಿಂದ ಇವತ್ತು ನಾವೆಲ್ಲ ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತಾರೆ. 150 ವರ್ಷದ ನಂತರ ರಾಷ್ಟ್ರೋತ್ಥಾನಕ್ಕೆ ನಮ್ಮನ್ನ ಯಾವ ರೀತಿ ಸಿದ್ಧವಾಗಿಟ್ಕೋಬೇಕು, ರಾಷ್ಟ್ರಕ್ಕೆ ಹೇಗೆ ನಾವು ಸಮರ್ಪಿತ ಭಾವದಿಂದ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಅವಲೋಕನ ಮಾಡುವಂತ ಒಂದು ದಿನ. ಹಾಗೇನೆ ಗಾಂಧೀಜಿ ಅನ್ನುವಂಥ ಮಹಾಪುರುಷರು, ಯುಗ ಪುರುಷರು ನಮ್ಮೊಂದಿಗೆ ಇಲ್ಲದೆ ಇದ್ರೂ ಕೂಡ ಯಾವತ್ತೂ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಯಾಕಂತ ಹೇಳಿದ್ರೆ ಗಾಂಧಿ ತತ್ವಗಳು